ರಸ್ತೆ ಸಾರಿಗೆ, ಜಲ ಸಾರಿಗೆ ಹಾಗೂ ವಾಯು ಮಾರ್ಗವನ್ನು ಹೊಂದಿರುವಂತಹ ನಗರಿ ಮಂಗಳೂರು. ಇಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಹಳ ಸುಲಭವಾಗಿ ಸಂಚಾರವನ್ನು ಮಾಡಬಹುದು. ಇಷ್ಟೆಲ್ಲ ಸರಾಗ ಸಂಚಾರ ವ್ಯವಸ್ಥೆಗಳಿದ್ರೂ ಇಲ್ಲಿ ಕುದುರೆ ಸವಾರಿ ಜನಪ್ರಿಯವಾಗ್ತಾ ಇದೆ. ಆದರೆ ಅತ್ಯಾಧುನಿಕ ಮಾದರಿಯ ಕಾರು ಸವಾರಿಗಳನ್ನೆಲ್ಲ ಬದಿಗಿಟ್ಟು ಇಲ್ಲೊಬ್ಬರು ಈವೆಂಟ್ ಮ್ಯಾನೇಜರ್ ಕುದುರೆ ಸವಾರಿಯನ್ನ ಜನಪ್ರಿಯಗೊಳಿಸಿದ್ದಾರೆ. ಇಷ್ಟೇ ಏಕೆ, ಇದೀಗ ಮದುವೆಯ ಸಮಾರಂಭದಲ್ಲಿ ಮದುಮಗಳ ಸಭಾಂಗಣ ಎಂಟ್ರಿಗೂ ಇವರ ಕುದುರೆಯೇ ಬೇಕಂತೆ. ಅಷ್ಟು ಡಿಮ್ಯಾಂಡ್ ಇದೆ. ಮಹಾರಾಷ್ಟ್ರದಿಂದ ಕುದುರೆ ಖರೀದಿಸಿ ಇದೀಗ ಕುದುರೆ ಸವಾರಿ ಮೂಲಕವೇ ಎಲ್ಲಾ ಕಡೆಗಳಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇವರೇ ಅಡ್ಯರ್ ಪದವು ನಿವಾಸಿ ಸ್ನೇಹಿತ ವಾಮಂಚೂರು. ಸಣ್ಣ ವಯಸ್ಸಿನಿಂದಲೇ ಕುದುರೆ ಸವಾರಿ ಅಂದ್ರೆ ಭಾರಿ ಕ್ರೇಜ್. ಆದ್ರಿಂದ ಇವರು ತಮ್ಮ ಉದ್ಯೋಗಕ್ಕೆ ಸೇರಿದ 3 ವರ್ಷದಲ್ಲಿ ಹಣ ಒಟ್ಟು ಮಾಡಿ ಮಹಾರಾಷ್ಟ್ರದ ಏವ್ಲಾ ಮಾರುಕಟ್ಟೆಯಿಂದ ಮರಿ ಕುದುರೆಯನ್ನ 60,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಲಕ್ಕಿ ಎಂಬ ಹೆಸರಿನ ಈ ಕುದುರೆ ಈಗ 6 ವರ್ಷದಿಂದ ಇವರ ಜೊತೆಗಿದೆ. ಈವೆಂಟ್ ಮ್ಯಾನೇಜ್ಮೆಂಟ್ ನಡೆಸ್ತಾ ಇರುವಂತಹ ಅವರು ವಧುವರರ ಎಂಟ್ರಿಗೆಂದು ವೈವಿಧ್ಯಮಯ ಕಾರುಗಳನ್ನು ಕೂಡ ಹೊಂದಿದ್ದಾರೆ. ಅದರ ಜೊತೆಗೆ ಬೇಡಿಕೆ ಇರುವಂತಹ ಸಮಾರಂಭಗಳಿಗೆ ಈ ಕುದುರೆಯನ್ನು ಕೂಡ ಬಾಡಿಗೆಗೆ ಕೊಡ್ತಾರೆ. ತಮ್ಮ ಸುತ್ತಾಟಗಳಿಗೂ ಅವರು ಸದಾ ಈ ಕುದುರೆಯನ್ನೇ ಬಳಸ್ತಾರೆ. ಈ ಕುದುರೆಗೆ ಆಹಾರವಾಗಿ ಗೋಧಿ, ಜೋಳ, ಬೂಸ, ಬಾಜೀರಗಳನ್ನು ಬೇಯಿಸಿ ಹಾಕ್ತಾರೆ. ಅಲ್ಲದೆ ಅಪರೂಪಕ್ಕೆ ಎಂಬಂತೆ ಕಡ್ಲೆ ಹುರುಳಿಗಳನ್ನು ಬೇಯಿಸಿ ಹಾಕಲಾಗುತ್ತದೆ. ಸಾಮಾನ್ಯ 40 ಕಿಲೋಮೀಟರ್ ವೇಗ ಓಡುವ ಈ ಕುದುರೆ ರಸ್ತೆಯಲ್ಲಿ 20 ಕಿಲೋಮೀಟರ್ ವೇಗದಲ್ಲಿ ಸಂಚಾರವನ್ನು ಮಾಡ್ತದೆ. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ಸದಾ ವಾಹನಗಳ ಓಡಾಟಗಳ ಸದ್ದಿನ ನಡುವೆ ಪರಿಸರ ಪ್ರೇಮಿ ಕುದುರೆ ಕರಪುಟದ ಸದ್ದು ಎಲ್ಲರ ಆಕರ್ಷಣೆಗೆ ಒಳಗಾಗಿದೆ. ಇದು ನಮ್ಮ ಕುದುರೆ. ಇದರ ಕುದುರೆ ಹೆಸರು ಲಕ್ಕಿ ಅಂತ. ನಾವು ಈ ಕುದುರೆಯನ್ನು ಮಹಾರಾಷ್ಟ್ರದಿಂದ ತಂದದ್ದು. ಇದು ಎವ್ಲಾ ಮಾರ್ಕೆಟ್ ಅಂತ ಉಂಟಲ್ಲಿ, ಅಲ್ಲಿ ಕುದುರೆದ್ದು ಮಾರ್ಕೆಟ್. ಅಲ್ಲಿಂದ ನಾನು ಹುಡುಕಿ ತಂದದ್ದು, ಇದು ಮರಿ ತಂದದ್ದು ನಾನು. ಇದು ನಾನು ಇವೆಂಟಿಗೆಲ್ಲ ಕೊಂಡೋಗ್ತೇನೆ, ಮದುವೆಗೆಲ್ಲ. 6 ವರ್ಷದಿಂದ ನಾನು ಇವೆಂಟ್ ಮಾಡ್ತಾ ಇದ್ದೇನೆ. ಮೇಂಟೆನೆನ್ಸ್ ಇದಕ್ಕೆ ಒಂದೊಂದು ಕುದುರೆ ಒಂದೊಂದು ಟೈಪಲ್ಲಿ ಮೇಂಟೈನ್ ಆಗ್ತದೆ. ಇದರಲ್ಲಿ ನಾವು ಗೋಧಿ ಬೂಸ, ಜೋಳ ಬೂಸ ಮತ್ತು ನಾವು ಬಾಜಿರ ಬೇಯಿಸಿ ಎಲ್ಲ ಹಾಕ್ತೇವೆ. ಅಪರೂಪಕ್ಕೆ ಕಡಲೆ ಇಲ್ಲಾಂದರೆ ಹುರುಳಿ ಅದೆಲ್ಲ ಹಾಕ್ತೇವೆ ನಾವು. ನನಗೆ ಮೊದಲಿನ ಕಾಲೇಜಿಂದ ತುಂಬ ಇಂಟ್ರೆಸ್ಟ್ ಇತ್ತು. ಮತ್ತು ಅರ್ನಿಂಗ್ ಸ್ಟಾರ್ಟ್ ಮಾಡಿದ ನಂತರ ಒಂದು 3 ವರ್ಷ ನಂತರ ನಾನು ಕುದುರೆ ತಗೊಂಡೆ. ಮತ್ತು ಕುದುರೆ ತಗೊಂಡ ನಂತರ ಎಲ್ಲರೂ ಮದುವೆಗೆ ಕೊಡ್ತೀರಾ, ಬಾಡಿಗೆ ಕೊಡ್ತೀರಾ ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ಮತ್ತು ಅದು ಸ್ಲೋಲಿ ಅದು ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೆ ಎಂಟ್ರಿ ಗಾಡೀಸ್ ಎಲ್ಲ, ಕುದುರೆ ಗಾಡಿ ಮತ್ತು ಲ್ಯಾಂಬಿ ರಿಕ್ಷಾ ಹಾಗೆ ಚಾರ್ಜ್ ಎಲ್ಲ ಹೌದು ರೆಂಟಿಗೆ ಕೊಡೋದು ನಾವು. ಇದರದ್ದು ಮ್ಯಾಕ್ಸಿಮಮ್ ಸ್ಪೀಡ್ 40 ತನಕ ಉಂಟು. ಮತ್ತು ನಾವು ಇಲ್ಲಿ ರೋಡಲ್ಲಿ ಟ್ರಾಟಿಂಗಲ್ಲಿ ಕೊಂಡೋಗಿ ಅದು 20 ಹಾಗೆ. ಮ್ಯಾಕ್ಸಿಮಮ್ ಒಂದು 20-25 ಕಿಲೋಮೀಟ್ರ್ ಹೋಗ್ತೇವೆ. ಮಿನಿಮಮ್ ಅಂದರೆ ಒಂದು 7 ಕಿಲೋಮೀಟ್ರ್ ಕೊಂಡೋಗ್ತೇವೆ. ನಾವು 6 ವರ್ಷದಿಂದ ನಾನು ರೈಡಿಂಗ್ ಮಾಡ್ತಾಯಿದ್ದೇನೆ. ನಮ್ಮದು ಅಡ್ಯರ್ ಪದವಲ್ಲಿ. ನನಗೆ ಮೊದಲಿಂದ ಕ್ರೇಜ್ ಇತ್ತು ಒಂದು ಕುದುರೆ ತಗೊಳ್ಬೇಕಂತ. ನಾವು ಮೂವೀಸಲ್ಲೇ ನೋಡುವಾಗ ಇದು ಇಂಟ್ರೆಸ್ಟ್ ಹುಟ್ಟಿದ್ದು ನನಗೆ. ಹಾಗೆ ನಮ್ಮ ಇಷ್ಟಕ್ಕೆ ನಾನು ಕುದುರೆ ರೈಡಿಂಗ್ ಕಲ್ತದ್ದು ಯೂಟ್ಯೂಬಲ್ಲಿ ನೋಡಿ, ನಾನು ಮತ್ತು ನನ್ನ ಫ್ರೆಂಡ್ ಒಟ್ಟಿಗೆ ಸೇರಿ. ಈ ಕುದುರೆಗೆ ನಾನು ಅಲ್ಲಿ ಮಹಾರಾಷ್ಟ್ರದಲ್ಲಿ 70,000 ಕೊಟ್ಟದ್ದು, ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ಸೇರಿ ಸಾಧಾರಣ 1 ಲಕ್ಷ ಮೇಲಾಗ್ತದೆ. ಬೇರೆ ಬೇರೆ ಕುದುರೆದ್ದು ಬೇರೆ ಬೇರೆ ರೇಟ್ ಇರ್ತದೆ. ಇವೆಂಟ್ ನಾವು ತುಂಬ ಕಡೆ, ಉಡುಪಿ, ಕಾರ್ಕಳ, ಕಾಸರಗೋಡು, ಕುಂದಾಪುರ ತುಂಬ ಕಡೆ ಹೋಗ್ತೇವೆ.